ಸಿಹಿ ತಿಂಡಿ ಪೇಡ ಸಾಹಿತ್ಯ ಸಂಗೀತಕ್ಕೆ ಹೆಸರಾದ ಧಾರವಾಡಕ್ಕೆ ಈಗ ಮತ್ತೊಂದು ಗರಿ ದೊರೆತಿದೆ. ಧಾರವಾಡ ಎಮ್ಮೆ ತಳಿಗೆ ರಾಷ್ಟ್ರೀಯ ಮಾನ್ಯತೆ ಸಿಕ್ಕಿದೆ. ಇದು ದೇಶದಲ್ಲಿ ಗುರುತಿಸಲಾದ ಎಮ್ಮೆ ತಳಿಗಳ ಪಟ್ಟಿಗೆ 18ನೇ ತಳಿಯಾಗಿ ಸೇರ್ಪಡೆಯಾಗಿದೆ. ಕೃತಕ ಗರ್ಭಧಾರಣೆ ಭಾರತಕ್ಕೆ ಕಾಲಿಟ್ಟು 60 ವರ್ಷಗಳ ನಂತರವೂ ತಳಿ ಶುದ್ಧತೆ ಕಾಪಾಡಿಕೊಂಡಿರುವ ಧಾರವಾಡ ಎಮ್ಮೆ ತಳಿಗೆ ರಾಷ್ಟ್ರೀಯತೆ ಮಾನ್ಯತೆ ದೊರಕಿರುವುದು ನವದೆಹಲಿಯ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಐಸಿಎಆರ್ನ ಭಾರತೀಯ ಪಶು ಆನುವಂಶಿಕ ಸಂಪನ್ಮೂಲ ಬ್ಯೂರೋದಲ್ಲಿ ಇತ್ತೀಚೆಗೆ ನಡೆದ ಸಭೆಯಲ್ಲಿ ಧಾರವಾಡ ಎಮ್ಮೆಗೆ ಧಾರವಾಡ ತಳಿಯೆಂದು ಮಾನ್ಯತೆ ನೀಡಿ ಗೌರವಿಸಲಾಗಿದೆ. ಎಮ್ಮೆಗಳಲ್ಲಿ ಮಾನ್ಯತೆ ಪಡೆದ ರಾಜ್ಯದ ಮೊದಲ ತಳಿ ಇದಾಗಿದೆ. ಹರಿಯಾಣದ ರಾಷ್ಟ್ರೀಯ ಪಶು ಆನುವಂಶಿಕ ಸಂಸಾಧನದ ಬ್ಯೂರೋದಿಂದ ಸೆಪ್ಟೆಂಬರ್ 3ರಂದು ಧಾರವಾಡ ಎಮ್ಮೆ ತಳಿಗೆ ನೋಂದಣಿ ಸಂಖ್ಯೆಯನ್ನ ನೀಡಲಾಗಿದೆ. ತಳಿ ಶುದ್ಧತೆ ಕುರಿತು 2017ರಲ್ಲಿ ಪಶು ವಂಶವಾಹಿ ಸಂಪನ್ಮೂಲ ಸಂರಕ್ಷಣೆಯ ರಾಷ್ಟ್ರೀಯ ಸಂಸ್ಥೆ ಹಾಗೂ ಕೃಷಿ ವಿಶ್ವವಿದ್ಯಾನಿಲಯ ಪಶು ವಿಜ್ಞಾನ ವಿಭಾಗದ ಸಹಯೋಗದಲ್ಲಿ ಸಂಶೋಧನೆಯನ್ನು ನಡೆಸಿ ತಳಿ ಶುದ್ಧತೆ ಕುರಿತು 2017ರಲ್ಲಿ ಸಂಶೋಧಕರು ಪರಿಷತ್ಗೆ ವರದಿಯನ್ನ ನೀಡಿದರು. ರಾಜ್ಯ ಸರ್ಕಾರವು ಕೇಂದ್ರಕ್ಕೆ ಶಿಫಾರಸನ್ನು ಕೂಡ ಸಲ್ಲಿಸಿತ್ತು. ಈಗ ಜಾಗತಿಕ ಮನ್ನಣೆ ದೊರೆತ ದೇಶದ 18 ಎಮ್ಮೆ ತಳಿಯ ಸಾಲಿಗೆ ಧಾರವಾಡ ಇದೀಗ ಸೇರ್ಪಡೆಯಾಗಿದೆ. ಉತ್ತರ ಕರ್ನಾಟಕದ ಧಾರವಾಡ, ಬಾಗಲಕೋಟೆ, ಬೆಳಗಾವಿ ಹಾಗೂ ಗದಗ ಜಿಲ್ಲೆಯ ಆಯ್ಕೆಯ ಒಟ್ಟು 64 ಹಳ್ಳಿಗಳಲ್ಲಿ ಕೃಷಿ ವಿವಿ ಪಶು ವಿಜ್ಞಾನ ವಿಭಾಗದ ವಿಜ್ಞಾನಿ ಡಾಕ್ಟರ್ ವಿಎಸ್ ಕುಲಕರ್ಣಿ ನೇತೃತ್ವದಲ್ಲಿ 3937 ರೈತರ ಬಳಿ ಇರುವ 10,650 ಧಾರವಾಡ ಎಮ್ಮೆಗಳ ಬಗ್ಗೆ ಅಧ್ಯಯನ ಕೈಗೊಂಡು ಅಂತಿಮ ವರದಿಯನ್ನು ಸಿದ್ಧಪಡಿಸಲಾಗಿತ್ತು. ಸೆಪ್ಟೆಂಬರ್ 3ರಂದು ತಳಿ ನೋಂದಣಿ ಬಗ್ಗೆ ಅಧಿಕೃತವಾಗಿ ಘೋಷಿಸಲಾಗಿದೆ. ಧಾರವಾಡ ಎಮ್ಮೆ ತಳಿಯು ತನ್ನ ಜೀವಿತಾವಧಿಯಲ್ಲಿ 5 ಬಾರಿ ಕರು ಹಾಕುತ್ತದೆ. ಒಮ್ಮೆ ಕರು ಹಾಕಿದರೆ 335 ದಿನ ಹಾಲು ನೀಡುತ್ತದೆ. ಇದರ ಹಾಲಿನಲ್ಲಿ 7% ಕೊಬ್ಬಿನಾಂಶ ಇರುತ್ತದೆ. ಹೀಗಾಗಿ ಧಾರವಾಡ ಪೇಡ, ಬೆಳಗಾವಿ ಕುಂದ, ಜಮಖಂಡಿ ಕಲ್ಲಿ ಪೇಡ, ಐನಾಪುರ ಪೇಡ, ಗೋಕಾಕ್ ಮತ್ತು ಅಮೀನಗಡ ಕರದಂಟು ಇತ್ಯಾದಿಗಳಿಗೆ ಈ ಎಮ್ಮೆಯ ಹಾಲು ಬಳಸಲಾಗುತ್ತದೆ.